ನೆರೆ ರಾಜ್ಯ ಕೇರಳದಲ್ಲಿ ಹೆಚ್ಚಾಗಿ ಮಾಂಸಕ್ಕಾಗಿ ಉಪಯೋಗಿಸುವ ಕಾಡಾ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಗೂ ಮಂಗಳೂರು ನಗರದಲ್ಲೂ ಕಾಡಾ ಮಾಂಸ ಇದೀಗ ಲಭ್ಯ. ಈಗಾಗಲೇ ಅನೇಕರು ಇದರ ರುಚಿ ಸವಿದಿದ್ದಾರೆ. ಕೇರಳ ಗಡಿಭಾಗವಾದ ಜಿಲ್ಲೆಯ ಪುತ್ತೂರು, ಸುಳ್ಯ, ಬಂಟ್ವಾಳ ತಾಲೂಕಿನ ಕೆಲ ಭಾಗಗಳಲ್ಲಿ ಈ ಕಾಡಾ ಸಾಗಣೆ ಮಾಡಲಾಗುತ್ತದೆ. ನೋಡಲು ಕೋಳಿಯಂತೆ ಇರುವ ಈ ಕಾಡಾ ಹೆಚ್ಚಿನ ಜನರಿಗೆ ಪರಿಚಯವಿಲ್ಲ. ನಾಟಿ ಕೋಳಿ, ಬ್ರಾಯ್ಲರ್, ಟೈಸನ್, ಗಿರಿರಾಜ ಕೋಳಿ ನೋಡಿ ಅದರ ಮಾಂಸವನ್ನು ಸವಿದಿರುವ ಕರಾವಳಿ ಜನರು ಕೂಡ ರುಚಿ ನೋಡಿರುವುದು ಭಾರಿ ಕಡಿಮೆ. ಈ ಕಾಡಾ ಕೋಳಿ ಹೆಚ್ಚಾಗಿ ಕೇರಳದಲ್ಲಿ ಸಾಗಣೆ ಮಾಡುವ ಕಾಡು ಕೋಳಿ ಜಾತಿಗೆ ಸೇರಿದ ಹಕ್ಕಿಯಾಗಿದೆ. ನಾಟಿ ಕೋಳಿಗಳಿಗಿಂತ ಗಾತ್ರದಲ್ಲಿ ಗಿಡ್ಡ ಹಾಗೂ ಕಾಡು ಕೋಳಿಗಳಿಗಿಂತ ತುಸು ಎತ್ತರ ಇರುವ ಕಾಡಾ ತೂಕ ಕಡಿಮೆ ಇದ್ದರೂ ಭಾರಿ ರುಚಿಕರ ಎಂದು ಹೇಳಲಾಗುತ್ತದೆ. ಕೇರಳದಲ್ಲಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಸಾಗಣೆ ಮಾಡಲಾಗುತ್ತದೆ. ಒಂದೊಂದು ಫಾರ್ಮ್ನಲ್ಲಿ ಲಕ್ಷಗಟ್ಟಲೆ ಕಾಡಾ ಕೋಳಿ ಸಾಕಣೆ ಮಾಡುತ್ತಾರೆ ಮತ್ತು ಅದರಿಂದ ಫಾರ್ಮ್ ಮಾಲೀಕರು ಉತ್ತಮ ಆದಾಯ ಕೂಡ ಗಳಿಸುತ್ತಿದ್ದಾರೆ. ಒಂದು ಕಾಡಾ ಕೋಳಿ 250 ಗ್ರಾಂನಿಂದ 400 ಗ್ರಾಂವರೆಗೆ ತೂಕ ಬರುತ್ತದೆ. ಕಾಡಾ ಕೋಳಿ ಮಾಂಸದಲ್ಲಿ ಹೆಚ್ಚು ಪ್ರೋಟೀನ್ ಇದ್ದು ರುಚಿಕರ ಹಾಗೂ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತದೆ. ಕಾಡಾ ಕೋಳಿಯ ಮೊಟ್ಟೆಗೂ ಬಹಳ ಡಿಮಾಂಡ್. ಕಾರಣ ಇದರಲ್ಲಿರುವ ಔಷಧಿ ಗುಣಗಳು. ಮೊಟ್ಟೆಯೊಂದಕ್ಕೆ 2 ರೂಪಾಯಿನಿಂದ 3 ರೂಪಾಯಿಗಳವರೆಗೂ ಮಾರಾಟವಾಗುತ್ತದೆ. ಒಂದು ಕಾಡಾ ದಿನವೂ ಮೊಟ್ಟೆ ಇಡುವುದರಿಂದ ಅದು ಲಾಭದಾಯಕವೂ ಆಗಿದೆ. 100 ಕಾಡಾ ಕೋಳಿಗಳಲ್ಲಿ 80% ಮೊಟ್ಟೆ ಇಡುತ್ತದೆ. ಕಾಡಾ ಕೋಳಿಯನ್ನು ಮಾರುಕಟ್ಟೆಯ ಅಂಗಡಿಗಳಲ್ಲಿ ತೂಕದ ಆಧಾರದಲ್ಲಿ ಮಾರಾಟ ಮಾಡುವುದು ಭಾರಿ ಕಡಿಮೆ. ಬದಲಿಗೆ ಕೋಳಿ ಒಂದಕ್ಕೆ 60 ರೂಪಾಯಿಯಂತೆ ಮಾರಾಟ ಮಾಡುತ್ತೇವೆ ಎನ್ನುತ್ತಾರೆ ಕಾಸರಗೋಡಿನ ಪವಿತ್ರ ಕುಮಾರ್. ನಿರ್ವಹಣಾ ಖರ್ಚು ಹೆಚ್ಚಾಗಿರುವ ಇತರ ಕೋಳಿ ಉದ್ಯಮಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭ ಗಳಿಸಬಹುದಾದ ಕಾಡಾ ಸಾಕಾಣಿಕೆ ಭವಿಷ್ಯದ ದಿನಗಳಲ್ಲಿ ಉತ್ತಮ ಉದ್ಯಮವಾಗಲಿದೆ.